ನಾನು ಮೈಸೂರು ಯುವ ದಸರಾ ಉದ್ಘಾಟನೆಗೆ ಹೋಗಬೇಕು. ಬೆಳಗ್ಗೆನೇ ಹೊರಟಿದ್ದೆ. ನೆನ್ನೆ ಬಂದು ನನ್ನ ಮಿತ್ರ ಅಶೋಕ್ ರೈರವರು ಅವರೆಲ್ಲ ಸ್ನೇಹಿತರು ಬಂದು 10 ನಿಮಿಷಕ್ಕೆ ನಿಮ್ಗೆ ಕಳಿಸ್ಕೊಟ್ಬಿಡ್ತೀನಿ ಅಂತ ಬಂದು 2 ಗಂಟೆ ಕುಣಿಸ್ಕೊಂಡಿದ್ದಾರೆ. ಈ ದೇಶಕ್ಕೆ ನಮ್ಮ ಆಸ್ತಿ, ನಮ್ಮ ಸಂಸ್ಕೃತಿ ಇದು ಕಟ್ಕೊಳ್ಳಂಗಿಲ್ಲ, ಬಿಡಂಗಿಲ್ಲ. ಹಂಗೆ ಒಂದು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ನಾನು ಆಗಾಗ ಹೇಳ್ತಾ ಇರ್ತೀನಿ, ಈ ಊರಲ್ಲಿ ಬೇಕಾದಷ್ಟು ಓರಿಗಳೆಲ್ಲ ಹುಟ್ಟವೆಲ್ಲ ಬಸವಾಗಕ್ಕಾಗಲ್ಲ ಅಂತ. ಹಂಗೆ ಎಲ್ಲರೂ ಕೂಡ ನಾಯಕರಾಗಲಿಕ್ಕೆ ಸಾಧ್ಯ ಇಲ್ಲ. ದೇವರು ನಮಗೆ ಕೊಡೋದು 2 ಆಯ್ಕೆ, ಒಂದು ಕೊಟ್ಟು ಹೋಗೋದು, ಒಂದು ಬಿಟ್ಟು ಹೋಗುವಂಥದ್ದು. ತೆಗೆದುಕೊಂಡು ಹೋಗುವಂಥ ಯಾವ ಆಯ್ಕೆನೂ ಇಲ್ಲ. ಇವತ್ತು ನಮ್ಮ ಶಾಸಕ ಮಿತ್ರರು ಪುತ್ತೂರಿಂದ ಬಂದು ಬೆಂಗಳೂರಿಗೆ ನಿಮ್ಮೆಲ್ಲರ ಸಹಕಾರ ಪಡೆದು ಇವತ್ತು ಒಂದು ಐತಿಹಾಸಿಕವಾದಂಥ ನಿಮ್ಮ ಪರಂಪರೆ ಸಂಸ್ಕೃತಿಯನ್ನು ಇಲ್ಲಿ ಒಂದು ಪ್ರಾರಂಭ ಮಾಡಿ ಒಂದು ಸಾಕ್ಷಿ ಗುಡ್ಡೆಯನ್ನು ಬೆಂಗಳೂರು ನಗರದಲ್ಲಿ ಬಿಟ್ಟು ಹೋಗಬೇಕು ಅಂತೇಳಿ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಸೊ ಅದಕ್ಕೆ ನಾನು ಪ್ರೋತ್ಸಾಹ ಕೊಡಬೇಕು. ನಮ್ಮ ಆಸ್ತಿ ಕರಾವಳಿ ಪ್ರದೇಶದ ಒಂದು ದೊಡ್ಡ ಸಂಸ್ಕೃತಿ. ನಾನು ಕರಾವಳಿ ಇತಿಹಾಸ, ಕರಾವಳಿ ಸಮುದ್ರ, ಕರಾವಳಿ ಮೀನು, ವಿದ್ಯಾವಂತರು, ಬುದ್ಧಿವಂತರು, ಅಲ್ಲಿ ಬ್ಯಾಂಕು, ವ್ಯವಹಾರ, ವಹಿವಾಟು, ಹೋಟೆಲು, ಯಾವುದು ದೇವರು ಎಲ್ಲ ಯಾವುದು ಚರ್ಚೆ ಮಾಡೋಕ್ಕೆ ಹೋಗೋದಿಲ್ಲ. ಆ ಭಾಗನೇ ನಮ್ಮ ದೇಶಕ್ಕೆ ಒಂದು ದೊಡ್ಡ ಆಸ್ತಿ ಅನ್ನೋದನ್ನು ನಾವು ಮರೀಲಿಕ್ಕೆ ಸಾಧ್ಯ ಇಲ್ಲ. ಸೊ ಇವತ್ತು ನಾವು ಭೂಮಿ ಪೂಜೆಯನ್ನು ಮಾಡಿದ್ದೇವೆ. ಭಾಳ ಸಂತೋಷದಿಂದ ನಮ್ಮ ಒಳ್ಳೆ ಗಳಿಗೆ ಗಮನದಲ್ಲಿ ಇಟ್ಕೊಂಡು ಒಳ್ಳೆ ಮುಹೂರ್ತನ ಹುಡುಕಿ ಪ್ರಕಾಶ್ ರೈರವರು, ನಮ್ಮ ಒಳ್ಳೆ ಪ್ರಕಾಶ್ ಅಂತ ನಮ್ಮ ಅಶೋಕ್ ರೈರವರ ಟೀಮ್ ಏನಿದೆ ಎಲ್ಲ ಶಾಸ್ತ್ರೋಕ್ತವಾಗಿ, ಅದೇನು ಕರೆನಾ ಅಂತ ಕರೆಯೋದ ನೀವು ಕರೆ. ಸೊ ಹಂಗೆ ಉಡಿ ಪೆಟ್ಟು ಬೀಳದೆ ಯಾವ ಕಲ್ಲು ಕೂಡ ಶಿಲೆ ಆಗುವುದಿಲ್ಲ. ನೇಗಿಲು ಉಳದೆ ಯಾವ ಭೂಮಿ ಕೂಡ ಫಲ ಕೊಡದೆ ಮಟ್ಟ ಆಗುವುದಿಲ್ಲ. ಹಂಗೆ ಇಲ್ಲಿ ಬೇಕಾದಷ್ಟು ಕೆಲಸ ಮಾಡಬೇಕಾಗಿದೆ. ಒಂದು ನೀರು, ಒಂದು ಚಿಕ್ಕ ಸ್ಟೇಡಿಯಂ ಥರ, ಎಲ್ಲ ಸ್ಟೇಡಿಯಂ ಥರ ಇಲ್ಲಿ ಅವ್ರೇನೋ ಪಾಪ ಏನೋ ಒಂದು ಡ್ರಾಮಾ ಮಾಡ್ಬೇಕಂತಿದ್ದಾರೆ. ನಿಧಾನಕ್ಕೆ ಮೀಟ್ ಮಾಡೋಣ ಬಿಡೋದು. ಆಮೇಲೆ ನೋಡಿ, ನಿಮ್ಮದು ಪ್ರಾಬ್ಲಮ್ ಏನೋ ಇದೆ, ಸ್ವಲ್ಪ ಸಾರ್ಟ್ ಔಟ್ ಮಾಡ್ಕೊಳ್ಳಿ. ಅಶ್ವತ್ಥನಾರಾಯಣ್ರೆ, ನಿಮ್ಮ ಕಾರ್ಯಕ್ರಮಕ್ಕೆ ತೊಂದರೆ ಆಗಬಾರ್ದು. ಅವ್ರದ್ದೇನೋ ಪ್ರಾಬ್ಲಮ್ ಸಮಸ್ಯೆ ಇದೆ. ಇಲ್ಲ ಪಾಪ ಆಯ್ತು ಕೂತ್ಕೊಳ್ಳಿ, ಅವೆಲ್ಲ ಅರಗಿಸ್ಕೊಳ್ಳೋಣ. ಕೂತ್ಕೊಳ್ಳಿ. ಅಲ್ಲ, ನಾ ಮಾತಾಡ್ತೀನಿ. ಪಾಪ ಅವ್ರಿಗೇನೋ ಏನು ಮಾಡ್ತೀರಿ, ಕೆಲವು ಫಿಲಮ್ ತೆಗಿಯೋರ್ದೆಲ್ಲ ಒಂದೊಂದು ಇರ್ತದೆ ಸ್ಟೋರಿ, ಏನು ಮಾಡೋಕ್ಕಾಗಲ್ಲ. ಫಿಲಮು, ಡ್ರಾಮಾ ಆರ್ಟಿಸ್ಟು ಎಲ್ಲ ಇರ್ತದೆ. ಬರ್ರಪ್ಪ, ಆಮೇಲೆ ಮಾತಾಡೋಣ. ಫಸ್ಟ್ ಈ ಕಾರ್ಯಕ್ರಮ ಮಾಡೋಣ. ಕಮಲ ನಡೆಸೋಣ. ಪಾಪ ಕಮಲ ಮಂಗಳೂರಿಂದ ಬಂದು ಇಲ್ಲೊಂದು ದೊಡ್ಡ ಕೆಲಸ ಮಾಡ್ತಾ ಇದ್ದಾರೆ. ಅದಕ್ಕೆ ನಾವು ಡಿವಿಯೇಟ್ ಮಾಡೋದು ಬೇಡ. ಇಲ್ಲಿ ಇವತ್ತು ಮಾತಾಡ್ಲಾ? ಓಕೆ. ಇವತ್ತು ಎಲ್ಲ ತಂಡದವರು, ಸದಾನಂದಗೌಡರು, ಮಂಗಳೂರಿಂದ ಮಾಜಿ ಮುಖ್ಯಮಂತ್ರಿಯಾಗಿ ಬೆಂಗಳೂರಲ್ಲಿ ಹ್ಯಾರಿಸ್ರವರು, ಹಿಂಗೆಲ್ಲ ಬಂದು ಬೆಂಗಳೂರಿಂದ ಬಂದು ಅನೇಕ ನಾಯಕತ್ವದ ಗುಣಗಳನ್ನು ಹೊಂದಿಕೊಂಡು ಇಲ್ಲಿ ಸೇವೆಯನ್ನು ಮಾಡಿಕೊಂಡು ಬರ್ತಾ ಇದ್ದಾರೆ. ಅವರ ಸಂಸ್ಕೃತಿ, ಅವರ ಪದ್ಧತಿ
ಅವರ ಬದ್ಧತೆ ಇದನ್ನೆಲ್ಲ ಕೂಡ ಉಳಿಸ್ಕೊಳ್ಬೇಕು ಅಂತೇಳಿ ಪ್ರಯತ್ನವನ್ನು ಅವರು ಮಾಡ್ತಾ ಇದ್ದಾರೆ. ಸೊ ಅವರು ಮಾಡ್ತಾ ಇರೋದಕ್ಕೆ ಇವತ್ತು ನಾವೆಲ್ಲ ಇಲ್ಲಿ ಪ್ರೋತ್ಸಾಹ ಕೊಡಲಿಕ್ಕೆ ಬಂದಿದ್ದೇನೆ. ನಮ್ಮ ಅಶೋಕ್ ರೈರವರು ಈ ಭಾಗದ ಜನರಿಗೆ, ಇಲ್ಲಿ ನಮ್ಮ ಸಂಘಟನೆ ಕರಾವಳಿ ಪ್ರದೇಶದವರಿಗೆ ಒಂದು ಮೂಲ ಸ್ಥಾನ ಕೊಡಬೇಕು, ಜಾಗ ಕೊಡಬೇಕು ಕೂಡ ಒಂದು ಮನವಿ ಮಾಡಿದ್ದಾರೆ. ಅಂದರೆ ಯಾವುದಾದ್ರು ಒಂದು ಜಾಗ, ನಮಗೊಂದು ಆಫೀಸ್ಗೆ ಜಾಗ ಬೇಕು ಅಂತ ಕೂಡ ಒಂದು ರಿಕ್ವೆಸ್ಟ್ ಮಾಡಿದ್ದಾರೆ. ನಾನು ಕಾರ್ಪೊರೇಷನ್ಗೂ BDOಗೆ ಹೇಳ್ತೀನಿ, ಕಾನೂನು ಚೌಕಟ್ಟಿನಲ್ಲಿ ಎಷ್ಟೋ ಸಂಸ್ಥೆಗಳಿಗೆ, ಸಮಾಜಗಳಿಗೆಲ್ಲ ಕೊಟ್ಟಿದ್ದೇವೆ. ಮೊನ್ನೆ ಕೂಡ ನಾನು ಒಂದು ಬ್ಯಾರಿ ಸಂಸ್ಥೆ ಕೂಡ ಹೋಗಿದ್ದೆ. ಸೊ ಅದು ಕೂಡ ಒಂದು ಅರ್ಜಿಯೆಲ್ಲ ಕೊಡಲಿ, ಅವರು ಆಫೀಸ್ಗೆ ಏನು ಸಹಕಾರ ಕೊಡಬೇಕೋ ನಾನು ಮಾಡ್ತೇನೆ. ನಂಬರ್ 1. ಎರಡನೇದು ಕಂಬಳ ನಡೀತಾ ಇದೆ. ಈಗಾಗಲೇ ಸದಾನಂದಗೌಡರ ಕಾಲದಲ್ಲಿ 10 ಕಂಬಳಗಳಿಗೆ 1 ಕೋಟಿ ಅನೌನ್ಸ್ಮೆಂಟ್ ಮಾಡಿದ್ರು. ಇವತ್ತು ಕೂಡ ಒಂದೊಂದು ಕಂಬಳಕ್ಕೆ, ಒಂದು 20 ಕಂಬಳಕ್ಕೆ 5-5 ಲಕ್ಷ ಕೊಡಲಿಕ್ಕೆ ನಮ್ಮ ಈಗಾಗಲೇ ಕಾನೂನಲ್ಲಿ ಈಗ ಬಜೆಟಲ್ಲಿ ಆಗಿದೆ. ಆದರೆ ಇಲ್ಲಿ ಒಂದು ವಿಶೇಷವಾದಂಥ ಪ್ರಾರಂಭವನ್ನು ಮಾಡ್ತಾ ಇದ್ದಾರೆ. ಇದಕ್ಕೆ ನಾವು ಹೆಚ್ಚಿಗೆ ಪ್ರೋತ್ಸಾಹವನ್ನು ಕೊಡಬೇಕಾಗಿದೆ. ಸರ್ಕಾರದಿಂದ ನಾನು ಮುಖ್ಯಮಂತ್ರಿ, ನಮ್ಮ ಕನ್ನಡ ಕಲ್ಚರು, ನಮ್ಮ ಕ್ರೀಡಾ ಇಲಾಖೆ ಅವ್ರ ಹತ್ರ ಎಲ್ಲ ಮಾತಾಡಿ, ನಮ್ಮ ಕಾರ್ಪೊರೇಷನ್ನು ಅವರೆಲ್ಲ ಯಾರು ಇದ್ದಾರೆ ಅವ್ರ ಹತ್ರ ಎಲ್ಲ ಮಾತಾಡಿ, ಈ ಒಂದು ಐತಿಹಾಸಿಕವಾದಂಥ ಕಂಬಳ ಏನು ಪ್ರಾರಂಭ ಆಗ್ತಾ ಇದೆ ಅದಕ್ಕೆ ಎಷ್ಟು ಸಹಕಾರ ಕೊಡಬೇಕೋ ಕೊಡಲಿಕ್ಕೆ ನಾನು ಬದ್ಧನಿದ್ದೇನೆ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಇದು ನಮ್ಮೆಲ್ಲರ ಡ್ಯೂಟಿ. ನಾನು ಆಗಾಗ ಒಂದು ಮಾತು ಹೇಳ್ತಾ ಇರ್ತೀನಿ, ದೇವರು ವರನೂ ಕೊಡೋದಿಲ್ಲ, ಶಾಪನೂ ಕೊಡೋದಿಲ್ಲ, ಅವಕಾಶ ಮಾತ್ರ ಕೊಡ್ತಾನೆ. ಹಂಗೆ ಇವತ್ತು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ, ಉಡುಪಿ ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲ ಯುವಕರು, ಬೆಂಗಳೂರಿನಲ್ಲಿ ಇರೋರು, ಹೊರಗಡೆ ಇರೋರೆಲ್ಲ ಸೇರಿ ಈ ಬೆಂಗಳೂರಿನಲ್ಲಿ ಇಂಥ ಒಂದು ನಮ್ಮ ಕಂಬಳ, ಬೆಂಗಳೂರು ಕಂಬಳ ಮಾಡಲಿಕ್ಕೆ ಒಂದು ಇತಿಹಾಸ ಪುಟಕ್ಕೆ ಹೊರಟಿದ್ದಾರೆ. ನೀವು ನಾವೆಲ್ಲ ಸೇರಿ ಅವರಿಗೆ ಅತಿ ಹೆಚ್ಚು ಪ್ರೋತ್ಸಾಹ ಕೊಡುವಂಥ ಕೆಲಸವನ್ನು ಮಾಡೋಣ ಅಂತ ಹೇಳಿ ಈ ಸಂದರ್ಭದಲ್ಲಿ ಶುಭವನ್ನು ಹಾರೈಸಿ ಇದನ್ನು ಮುಂದುವರಿಸ್ಕೊಂಡು ಹೋಗಿ. ಅಡಚಣೆಗಳು ಬರ್ಬೋದು, ತೊಂದರೆ ಆಗ್ಬೋದು, ಇನ್ನೊಂದಾಗ್ಬೋದು, ನಡೆ ಮುಂದೆ ಹಿಗ್ಗಿ ನಡೆ ಮುಂದೆ ಅಂಥೇಳಿ ನಿಮ್ಮ ಕೆಲಸ ನೀವು ನಡೆಸ್ಕೊಂಡು ಹೋಗಿ. ಕರ್ನಾಟಕ ಸರ್ಕಾರ, ಈ ರಾಜ್ಯದ ಜನತೆ ನಿಮ್ಮ ಜೊತೆ ಇರ್ತದೆ. ಇಷ್ಟು ಮಾತ್ರ ಹೇಳಿ ಎಲ್ಲ ಸಂಘಟನೆಗಾರರಿಗೂ ಶುಭ ಹಾರೈಸಿ ನನ್ನ ಮಾತು ಮುಗಿಸ್ತೇನೆ. ನಮಸ್ಕಾರ. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.